V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ ವಿಚಿತ್ರಗಳು ನಡೀತಾ ಇರ್ತವೆ. ಕೇರಳದ ಪಳ್ಳಿಕ್ಕಲ್ನ ರಾಧಾಕೃಷ್ಣ ಕುರುಪ್ ಎನ್ನುವರು ಒಂದು ವಿಚಿತ್ರವಾದ ದೂರನ್ನು ನೀಡಿದ್ದಾರೆ. ಕೇರಳ ಸರ್ಕಾರದ ಕಂದಾಯ ವಿಭಾಗೀಯ ಕಚೇರಿಗೆ ದೂರು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ದೂರು ಯಾವುದು? ಪಕ್ಕದ ಮನೆಯ ಅನಿಲ್ ಕುಮಾರ್ ಎನ್ನುವರ ಕೋಳಿಯು ಬೆಳಿಗ್ಗೆ ಕೂಗಿ ತನ್ನ ನಿದ್ರೆ ಹಾಳು ಮಾಡ್ತಾ ಇದೆ ಅಂತ ಅವ್ರು ದೂರು ಕೊಟ್ಟಿದ್ದಾರೆ. ಇವರು ಕೋಳಿ ಕೂಗಾಗಲು ಹೇಳದೇ ಇರಬೇಕಾದ್ರೆ ಅಥವಾ ಇವರಿಗೆ ಎಚ್ಚರ ಆಗದೆ ಇರಬೇಕಾದ್ರೆ ರಾತ್ರಿ ಎಷ್ಟೊತ್ತು ಊರೆಲ್ಲ ಸುತ್ತಾಡಿಕೊಂಡು ಬಂದು ಮಲಗ್ತಾರೆ ಇವರು ಅನ್ನುವಂಥದ್ದು ಪ್ರಶ್ನೆ ಕೂಡ ಹೇಳ್ತದೆ. ಕೋಳಿ ಕೂಗುವುದು ಒಂದು ಜೈವಿಕ ಗಡಿಯಾರ. ಗಡಿಯಾರಗಳು ಸಾಕಷ್ಟಿದ್ದಾವೆ. ಈಗೆಲ್ಲ ಡಿಜಿಟಲ್ ಗಡಿಯಾರ, ಹಿಂದೆ ಎಲ್ಲ ಸ್ಕ್ರೂಗಳ ಮೇಲೆ ತಿರುಗ್ತಾ ಇದ್ದಂಥ ಗಡಿಯಾರ ಇತ್ತು. ಈಗ ಡಿಜಿಟಲ್ ಗಡಿಯಾರಗಳು ಸಮಯವನ್ನು ತೋರಿಸ್ತವೆ. ಲೋಕ ಸಮಯ ಒಂಥರ ಇರ್ತದೆ, ಪ್ರಾದೇಶಿಕವಾರು ಸಮಯ ಒಂಥರ ಇರ್ತದೆ. ಇವೆಲ್ಲ ಇದ್ದರೂ ಕೂಡ ಕೆಲವು ಜೀವಿಗಳು ತಮ್ಮದೇ ಜೈವಿಕ ಗಡಿಯಾರವನ್ನು, ಅವುಗಳಲ್ಲಿ ಕೋಳಿಗಳು ಬೆಳಿಗ್ಗೆ ಕೂಗುವುದು ಕೂಡ ಒಂದು. ಆ ಕೋಳಿ ಕೂಗುವುದನ್ನು ಎದ್ದು ಬೆಳಿಗ್ಗೆ ಎದ್ದುಕೊಳ್ಳ ಇನ್ನು ಕಂಡಾಗ ನೀರು ಬಿಡೋಡು ಅಂತ ಹೊರಡುವವರು ಇದ್ದರು ಹಿಂದೆಲ್ಲ. ಅಥವಾ ಇನ್ನೇ ಸಂತೆಗೆ ಪೋಳು ಬಂದು ಹೇಳ್ತಾ ಇದ್ದವರು ಇದ್ದಾರೆ. ಅವೆಲ್ಲ ಕಾಲ ಇತ್ತು ಹಿಂದೆ, ಈಗ ಅವೆಲ್ಲ ಬದಲಾಗಿದೆ. ಹಾಗಾಗಿ ರಾತ್ರಿ ತಡವಾಗಿ ಬಂದು ಮಲಗಿ ಬೆಳಿಗ್ಗೆ ಕೋಳಿ ಕೂಗಿದ್ದಕ್ಕೆ ಅಸಹನೆಗೊಳ್ಳುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಆ ಅಸಹನೆಯಲ್ಲಿ ಇಲ್ಲಿ ರಾಧಾಕೃಷ್ಣ ಕುರುಪ್ ಅವರು ಕೊಟ್ಟಿರುವಂಥ ದೂರು ಕೂಡ ಒಂದು ಅಂತ ಹೇಳ್ಬೋದು. ಇನ್ನು ನನ್ನ ಕೋಳಿ ಕೂಗಿದರೆ ಮಾತ್ರ ಬೆಳಗಾಗುವುದು ಅಂತ ಹೇಳ್ಬಿಟ್ಟು ಯಾರೋ ಹಿಂದೆ ಒಬ್ಬ ಹೇಳಿದ್ನಂತೆ. ಅದೇ ರೀತಿ ರಾಜಕೀಯದಲ್ಲಿ ಕೂಡ ಕೆಲವರು ನಾನಿದ್ದರೆ ಮಾತ್ರ ರಾಜಕೀಯ, ನಾನಿದ್ದರೆ ಮಾತ್ರ ಪಕ್ಷ ಅಂತ ಹೇಳ್ತಾರೆ. ಆದರೆ ಅವು ಯಾವುವು ಸತ್ಯವಲ್ಲ. ಯಾರು ಇಲ್ದಿದ್ದಾಗ ಅವು ಪಕ್ಷಗಳಿರ್ತವೆ, ಯಾರು ಇಲ್ಲದೇ ಇರುವಾಗಲೂ ರಾಜಕೀಯ ಇರ್ತವೆ. ರಾಜಕೀಯ ರಾಡಿ ಅಂತೂ ಎಲ್ಲ ಕಡೆ ಇದ್ದೇ ಇರ್ತವೆ. ಇನ್ನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ರಾಬರ್ಟ್ ಬೋರಿಂಗ್ ಅವರು ಪೈಪರ್ ಅನ್ನುವಂಥ ಒಂದು ಸಾಹಿತ್ಯ ರಚಿಸಿದರು. ಅದರ ಮೇಲೆ ನಮ್ಮ ಕವಿ ಕುವೆಂಪು ಅವರು ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಎನ್ನುವಂಥ ಒಂದು ಹಾಡನ್ನು, ಉದ್ದ ಹಾಡನ್ನು ಬರೆದಿದ್ದರು, ನೀಳ್ಗವನ. ಅದರಲ್ಲಿ ಅವನ ಸಂಮೋಹನಕ್ಕೆ ಒಳಗಾಗುವಂಥ ಇಲಿಗಳೆಲ್ಲ ಅವನ ಹಿಂದೆ ಹೋಗುವಂಥದ್ದು ಒಂದು ಕತೆ, ಒಂದು ಕಾಲ್ಪನಿಕ ಕತೆ. ಆದರೆ ಆ ಕಾಲ್ಪನಿಕ ಕಥೆಯಲ್ಲಿರುವಂಥ ಸತ್ಯ ಯಾವುದು? ಸತ್ಯಾಸತ್ಯತೆಗಳನ್ನು ಅರಿಯದೆ ಯಾವುದಾದ್ರೂ ಒಂದು ಹಿಂದೆ ಸಂಮೋಹನಕ್ಕೆ ಒಳಗಾದಂತೆ ಹೋಗುವುದೇ ಅದರ ಹಿಂದೆ ಇರುವಂಥ ಸತ್ಯ. ಇದನ್ನು ಎತ್ತಿ ಹೇಳಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಪ್ರಧಾನಿ ಮೋದಿಯವರು ಕಿಂದರ ಜೋಗಿಯಂತೆ ಬಾರಿಸ್ತಾ ಇದ್ದಾರೆ. 2014ರಿಂದ ಇಲ್ಲಿನ ಜನರು ಇಲಿಗಳಂತೆ ಅವರ ಹಿಂದೆ ಹೋಗ್ತಾ ಇದ್ದಾರೆ. ಅಚ್ಚೇ ದಿನ ಆಯಿತು, ವಿಕಸಿತ ಭಾರತ ಆಯಿತು, ಆತ್ಮನಿರ್ಭರ ಆಯಿತು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಆಯಿತು. ಎಲ್ಲ ಇಷ್ಟದೊಂದು 20-30 ಹೇಳ್ತಾ ಇದ್ದಾರೆ. ಒಂದೊಂದು ಸರ್ತಿ ಒಂದೊಂದು ವರ್ಷಕ್ಕೆ ಒಂದೊಂದು ಬದಲಾಯಿಸ್ತಾರೆ. ಆದರೆ ಏನಾಗಿದೆ ದೇಶದಲ್ಲಿ ಕಳೆದ 10 ವರ್ಷಗಳಿಂದ 20,000ಕ್ಕೂ ಹೆಚ್ಚು ವಿದೇಶಿ ಬಂಡವಾಳ ಹೂಡಿಕೆದಾರರು ನಿಮ್ಮ ದೇಶ ಬೇಡ ಅಂತ ವಾಪಸ್ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕಕ್ಕೆ ಭಾಳ ಹಿಂದಿನಿಂದಲೂ ಜನ ಹೋಗ್ತಾ ಇದ್ದರು. ಆದರೆ ಮೋದಿಯವರು ಪ್ರಧಾನಿ ಆದ ಮೇಲೆ ಪ್ರತಿದಿನ ಭಾರತ ಸಾಕಪ್ಪ ಅಂತ ಹೋಗ್ಬಿಟ್ಟು ಅಮೆರಿಕದ ಗಡಿ ಪಡೆಗೆ ಪ್ರತಿದಿನ 10 ಜನ ಬೀಳ್ತಾ ಇದ್ದಾರೆ. ಪ್ರತಿದಿನ 10 ಜನ ಭಾರತದ ಸರಕಾರ ಆಡಳಿತ ಸಾಕಾಗಿ, ಅದು ಗುಜರಾತ್ನವರೇ ಹೆಚ್ಚಿರೋದು. 2ನೇ ಸ್ಥಾನ ಪಂಜಾಬ್ ಇದೆ. ನಿಮ್ಮ ದೇಶ ಬೇಡ ಅಂತ ಹೇಳ್ಬಿಟ್ಟು ಅಮೆರಿಕಕ್ಕೆ ಅಕ್ರಮವಾಗಿ ನುಗ್ಗಲು ಹೋಗಿ ಒಂದು ದಿನಕ್ಕೆ 10 ಜನ ಸಿಕ್ಕಿಬೀಳ್ತಾ ಇದ್ದಾರೆ. ಅಂದರೆ ಏನು ಅರ್ಥ? 10 ಭಾರತೀಯರ ಬಂಧನ ಆಗ್ತಾ ಇದೆ. ಅಮೃತ್ ಕಾಲ್, ಅಚ್ಚೆ ಕಾಲು ಹೋಗಲಿ, ಅಮೃತ್ ಕಾಲ್ ಹೋಗಲಿ, ಯಾರು ಕಾಲು ಬರ್ತದೆ ಅಂತ ನೋಡುವುದೇ ಇವಾಗಿನ ಜನರ ಒಂದು ಇದು. ಅಮೃತ್ ಕಾಲ್ ಬಲ್ಲದೇ ಇದ್ದರೆ ಪರವಾಗಿಲ್ಲ, ಬೇರೆ ಯಾರ್ದಾದ್ರು ಕಾಲು ಬರಲಿ, ಗಂಟೆಗಟ್ಟಲೆ ಮಾತಾಡೋ ಅನ್ನುವಂಥವರ ಕಾಲ ಇದು. ಹಾಗಾಗಿ ಕಿಂದರ ಜೋಗಿ ಮೋದಿಯವರ ಬಗೆಗೆ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ರೀತಿಯಲ್ಲಿ ರೂಪಕವನ್ನು ಹೇಳಿಬಿಟ್ಟು ಮಾಡಿರುವಂಥ ಕಾಲಗಳೆಲ್ಲ ಭಾರತದ ಬಂಡವಾಳ ಹಿಂದೆಗೆತ ಮತ್ತು
12 ವರ್ಷಗಳಲ್ಲಿ ಅತಿ ಕನಿಷ್ಠ ಮಟ್ಟಕ್ಕೆ ಭಾರತದ ಅಭಿವೃದ್ಧಿ ಹೋಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇನ್ನು ಟ್ರಂಪ್ ಮಹಾಶಯರು, ಡೊನಾಲ್ಡ್ ಟ್ರಂಪ್ ಅವರ ಸುದ್ದಿ ಅಧ್ಯಕ್ಷರಾಗಿ ಪದವಿ ಸ್ವೀಕರಿಸಿದಂದಿನಿಂದ ಸುದ್ದಿಯಲ್ಲಿ ಮುಳುಗಿರುವಂಥ ಒಂದು ಕಾಲದಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಕೂಡ ಅವರಿದ್ದರು. ಟ್ರಂಪ್ ಅವ್ರದ್ದು ಇವಾಗ ಏನಪ್ಪ ಅಂದರೆ, ಭಾರತವು ಹಣವಂತ ದೇಶ ಹಾಗೂ ತೆರಿಗೆ ಹಾಕುವುದರಲ್ಲಿ ನಿಪುಣರಿರುವ ದೇಶ. ಅವರಿಗೆ ಯಾಕಪ್ಪ ನಾವು ದುಡ್ಡು ಕೊಡಬೇಕು? ಅವರಿಗೆ ಪ್ರತಿ ಸುಂಕ ಹಾಕ್ತೀವಿ, ನಮಗೂ ಸುಂಕ ಕೊಡಲಿ, ನಮ್ಮ ಹತ್ರ ದೇಣಿಗೆ ಕೇಳದೇ ಇರಲಿ ಅನ್ನುವಂಥ ಮಾತನ್ನು ಟ್ರಂಪ್ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲ, ಟ್ರಂಪ್ ಅವರು ಪ್ರಧಾನಿ ಮೋದಿಯವರನ್ನು ಪೀಕಲಾಟಕ್ಕೆ ಸಿಲುಕಿಸುವ ಮಾತನ್ನು ಕೂಡ ಹೇಳಿದ್ದಾರೆ. ಏನದು? ಅದಾನಿಯವರ ಅಕ್ರಮಗಳ ಬಗೆಗೆ ತನಿಖೆ ನಡೆಸಲು ಸೂಕ್ತ ಮಾಹಿತಿಯನ್ನು ಕೊಡುವಂತೆ ಟ್ರಂಪ್ ಸರ್ಕಾರ ಮೋದಿ ಸರ್ಕಾರಕ್ಕೆ ಕೇಳಿದೆ. ಇದು ಮೋದಿ ಸರ್ಕಾರಕ್ಕೆ ಖಂಡಿತವಾಗಿ ಇಷ್ಟ ಆಗಲ್ಲ. ಆದರೆ ಟ್ರಂಪ್ ಸರ್ಕಾರ ಕೇಳಿದೆ, ಅದಾನಿಯವರ ಅಕ್ರಮಗಳನ್ನು ನಿರೂಪಿಸಲು ಬೇಕಾದ ಮಾಹಿತಿಗಳನ್ನು ಒದಗಿಸಿ ಅಂತ ಕೇಳಿದೆ. ಮೋದಿಯವರು ಒದಗಿಸೋದಿಲ್ಲ ಅಂತದ್ದು ಗೊತ್ತಿದೆ, ಆದರೆ ಕೇಳುವುದನ್ನು ಟ್ರಂಪ್ ಸರ್ಕಾರ ಕೇಳಿದೆ. ಮುಂದೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ದಿಲ್ಲಿಯಲ್ಲಿ ಮುಖ್ಯಮಂತ್ರಿ ಗುಪ್ತಾ ಅವರಾಗಿದ್ದಾರೆ. ಬೇರೆ ಬೇರೆಯವರ ಹೆಸರಿತ್ತು. ಅವ್ರು ಯಾರ್ದು ಹೆಸರಿದ್ದರೂ ಕೂಡ, ಅವರು ಹಳಬರಾದರೂ ಕೂಡ ಅವರಿಗೆ ಮುಖ್ಯಮಂತ್ರಿ ಮಾಡಿಲ್ಲ. ಹೊಸದಾಗಿ ರಾಜಕೀಯಕ್ಕೆ ಬಂದವರಿಗೆ ಮುಖ್ಯಮಂತ್ರಿ ಪದವಿ ಸಿಕ್ಕಿದೆ ದಿಲ್ಲಿಯಲ್ಲಿ. ಅದು ತಪ್ಪು ಅಂತೇನು ಅರ್ಥ ಅಲ್ಲ. ರಾಜಸ್ಥಾನದಲ್ಲಿ ಮತ್ತು ಛತ್ತೀಸ್ಗಢದಲ್ಲಿ ಮೊದಲ ಬಾರಿಗೆ ಶಾಸಕರಾದವರನ್ನೇ BJP ಮುಖ್ಯಮಂತ್ರಿ ಮಾಡಿದೆ. ದಿಲ್ಲಿಯಲ್ಲಿ ಕೂಡ ಈಗ ಅದೇ ಥರ ಒಂದು ಪ್ರಯೋಗವನ್ನು ಮಾಡಿದೆ. ಹಳಬರಿಗೆ ಮುಖ್ಯಮಂತ್ರಿ ಪದವಿ ಕೊಡದೇ ಇರುವಾಗ BJP ಹೇಳಿರುವಂಥ ಮಾತು ಅವರ ಬಗ್ಗೆ ಯಾವುದೇ ಹಗರಣ ಇಲ್ಲ ಅಂತ. ಹೊಸದಾಗಿ ಇವಾಗ ಶಾಸಕರಾಗಿರುವಲ್ಲ ಹಗರಣ ಇರಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಆಗಿರುವಂಥ ಶ್ರೀಮತಿ ಗುಪ್ತಾ ಅವರದ ಹಗರಣ ಏನಿದ್ರು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಪದವಿಗೆ ಬಾರದೆ ಹಗರಣ ಎಲ್ಲಿರ್ತದೆ? ಅದಲ್ಲದೆ ರಾಜಕೀಯದಲ್ಲಿ ಹಗರಣ ಇಲ್ಲದ ರಾಜಕಾರಣಿ ಯಾರಾದರೂ ಇದ್ದಾರೆ ಎನ್ನುವಂಥದ್ದನ್ನು ಅದೊಂದು $1000 ಪ್ರಶ್ನೆ. ಆದ್ದರಿಂದ ಹಗರಣ ಇದ್ದರೇನೇ ಅವನು ರಾಜಕಾರಣಿ, ಹಗರಣವಿಲ್ಲದವನು ರಾಜಕಾರಣದಲ್ಲಿ ಇರಲಿಕ್ಕೆ ಅಯೋಗ್ಯ ಎನ್ನುವಂಥ ಒಂದು ಮಾತನ್ನು ಕೂಡ ಇಲ್ಲಿ ಸೇರಿಸಿ ಬಿಡ್ಬೋದು. ಇನ್ನು ಕರ್ನಾಟಕದಲ್ಲಿ ಪಡಿತರಕ್ಕೆ ಬರುವಂಥ ಆಹಾರ ಮಂತ್ರಿ ಆಗಿರುವಂಥ ಮುನಿಯಪ್ಪನವರು ಇನ್ನು ಮೇಲೆ ದುಡ್ಡಿಲ್ಲ, ಪಡಿತರದಲ್ಲಿ 10 kg ಕೂಡ ಅಕ್ಕಿಯೇ ಕೊಡ್ತೀವಿ, 5 kgಗೆ ದುಡ್ಡು ಕೊಡ್ತಾ ಇದ್ದೀವಿ ಅಂತ. ಹಾಗಾಗಿ ಅಕ್ಕಿ ಭಾಗ್ಯ ಮಾತ್ರ, ಹಣಭಾಗ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನು ಕೇಳಿ ಕೆಲವರಿಗೆ ಜಂಗಾಬಲವೇ ಹುಡುಗಿದಂತಾಗಿದೆ. ಭಾಳಷ್ಟು ಜನರು ಈ ದುಡ್ಡಿನಿಂದ ಪೆಗ್ ಭಾಗ್ಯ ಪಡೆಯುತ್ತಿದ್ದರು. ಇನ್ಮೇಲೆ ಪೆಗ್ ಭಾಗ್ಯಕ್ಕೆ ಬೇರೆ ದುಡ್ಡೇ ಒಡಿಸಬೇಕಾಗಿದೆ. ಅಕ್ಕಿಯಿಂದ ಸಿಗುತ್ತಿರುವಂಥ ಬರೀ ಅಕ್ಕಿಯೇ ಸಿಕ್ಕಿದರೆ ಪ್ರತಿದಿನ ಬೆಳಿಗ್ಗೆ ಈ ದೋಸೆ ಇಡ್ಲಿ ತಿನ್ನುವುದೇ ಆಗುತ್ತೆ ಇರುವಂಥ ಒಂದು ಯೋಚನೆ ಕೂಡ ಕೆಲವರಲ್ಲಿ ಬಂದಿದೆ. ನಿಜ, ಅಕ್ಕಿಯ ಬದಲಿಗೆ ದುಡ್ಡು ಕೊಟ್ಟಾಗ ಅದನ್ನು ಅಕ್ಕಿಯ ಬದಲು ಇನ್ಯಾವುದಕ್ಕೂ ಉಪಯೋಗಿಸಿಕೊಂಡವರು ಭಾಳ ಜನ ಇದ್ದಾರೆ. ಕೆಲವರು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡಿರ್ಬೋದು, ಕೆಲವರು ಬೇಡದ್ದಕ್ಕೂ ಉಪಯೋಗಿಸ್ಕೊಂಡಿರ್ಬೋದು. ಭಾಳ ಜನ ಹೆಣ್ಣು ಮಕ್ಕಳ ಆರೋಪ ಏನಂತ ಹೇಳಿದ್ರೆ, ದುಡ್ಡು ಬರ್ತಾ ಇದ್ದಂಗೆ ಗಂಡು ಮಕ್ಕಳು ಗಡಗಿನ ಹತ್ರ ಹೋಗ್ತಾರೆ ಅನ್ನುವಂಥದ್ದು. ಅದಾಗಲೇ ಇರಲಿ. ಇನ್ನೂ ಬೆಂಗಳೂರಿನ ಪಕ್ಕದ ಕೇತಮಾರನಹಳ್ಳಿಯಲ್ಲಿ ಕೇಂದ್ರ ಮಂತ್ರಿ ಆಗಿರುವಂಥ HD ಕುಮಾರ್ ಅವರು ಒಂದಷ್ಟು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವಂಥದ್ದು, ಗುಡ್ಡಗಳನ್ನು ಕಾಡನ್ನು ಒತ್ತುವರಿ ಮಾಡಿಕೊಂಡಿರುವಂಥ ಹಳೆಯ ವಿಷಯ. ಅದು ಹೊಸ ವಿಷಯ ಏನಲ್ಲ. ಹೊಸ ವಿಷಯ ಏನಂತ ಹೇಳಿದ್ರೆ, ಅದರ ಬಗ್ಗೆ ಸರಿಯಾಗಿ ಸರ್ವೆ ಮಾಡುವಂತೆ ಕರ್ನಾಟಕ ಹೈಕೋರ್ಟ್ ಹೇಳಿತ್ತು. ಆದರೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, ಕರ್ನಾಟಕ ಸರ್ಕಾರವು ರಾಜಕೀಯ ಮಾಡಿ ನನ್ನ ಜಮೀನಿನ ಸರ್ವೆ ಮಾಡಿಸ್ತಾ ಇದೆ ಅಂತ. ಹಾಗಾದರೆ ಹೈಕೋರ್ಟ್ ಹೇಳಿದ್ದೇನು? ಹೈಕೋರ್ಟೇ ಕರ್ನಾಟಕ ಸರ್ಕಾರವಾ? ಇದನ್ನೇ ಮಂತ್ರಿ ಕೃಷ್ಣ ಬೈರೇಗೌಡ ಅವರು ಪ್ರಶ್ನಿಸಿದ್ದಾರೆ. ಅಲ್ಲ ಸ್ವಾಮಿ, ನೀವು ನ್ಯಾಯಾಂಗ ನಿಂದನೆ ಮಾಡ್ತಾ ಇದ್ದೀರಿ. ಹೈಕೋರ್ಟ್ ಹೇಳಿ ಸರ್ವೆ ನಡೆದಿದೆ, ನೀವು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ರಾಜಕೀಯದಲ್ಲಿ ಆರೋಪ ಮಾಡುವುದು ಸರಿ, ಆದರೆ ವಿವೇಚನಾಯುಕ್ತ ಆರೋಪವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಇನ್ನು ದಿಲ್ಲಿಯಲ್ಲಿ ಗೊತ್ತೇ ಇದೆ, ಕುಂಭಮೇಳದಲ್ಲಿ ಸಾಕಷ್ಟು ಜನ ಸತ್ತರು, ಸಾಕಷ್ಟು ಜನ ಮನೆಗೆ ಹೋಗಿ ರೋಗಗಳಿಗೆ ಸುತ್ತಾಗಿದ್ದಾರೆ ಎನ್ನುವಂಥ ವರದಿಯನ್ನು ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದೆ. ಹಾಗೆ ರಾಷ್ಟ್ರೀಯ ಹಸಿರು ಮಂಡಳಿ ಕೂಡ
ಈ ಬಗೆಗೆ ಆರೋಪವನ್ನು ಮಾಡಿದೆ. ಕುಂಭಮೇಳದ ಸ್ಥಳದಲ್ಲಿ ಇರುವಂಥ ನೀರು ಸ್ನಾನ ಮಾಡಲಿಕ್ಕೆ ಕೂಡ ಯೋಗ್ಯ ಇಲ್ಲ ಅಂತ ಅದು ಹಲವಾರು ಫೋಟೋಗಳು ಈಗ ಹೊರಗಡೆ ಬಂದಿವೆ. ಜನರು ಕಸವನ್ನು ಆಚೀಚೆ ಸರಿಸಿ ಮೂಗಿಡಿದುಕೊಂಡು ಮುಳುಗಿ ಮೇಲೆ ಬರ್ತಾ ಇರುವಂಥ ಚಿತ್ರಗಳು ಈಗ ಬರ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಉತ್ತರ ಪ್ರದೇಶದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತೂ ಆ ಬಗ್ಗೆ ತಲೆಯೇ ಕೆಡಿಸ್ಕೊಂಡಿಲ್ಲ. ಅಲ್ಲೆಲ್ಲ ಸಾಕಷ್ಟು ಕಸದ ರಾಶಿಗಳೇ ಬಿದ್ದಿರುವಂಥದ್ದು ಕಂಡು ಬಂದಿದೆ. ಅದನ್ನು ತೆಗೆಯುವಂಥ ಕೆಲಸ ಆಗ್ತಾಯಿದ್ರು. ಒಂದು ಬುಟ್ಟಿ ಕಸ ತೆಗೆಯುವಾಗ 2 ಬುಟ್ಟಿ ಕಸ ಬೀಳ್ತಾ ಇದೆ. ಕೆಲವು ರಸ್ತೆಗಳಲ್ಲೂ ಕೂಡ ಹಾಗೇನೆ 1 ಬುಟ್ಟಿ ಕಸ ತೆಗೆದ್ರೆ 2 ಬುಟ್ಟಿ ಕಸ ಬೀಳ್ತದೆ. ಇವಾಗ ಪ್ರಯಾಗ್ರಾಜ್ನಲ್ಲಿ ಕೂಡ ಕಸದ ದೊಡ್ಡ ಗುಡ್ಡವೇ ಕಂಡು ಬರ್ತಾ ಇದೆ. ಆ ಗುಡ್ಡದಲ್ಲಿ ಎಲ್ಲಿ ಸ್ವಚ್ಛತೆಯನ್ನು ಎಲ್ಲಿ ಹುಡುಕಲಿಕ್ಕೆ ಸಾಧ್ಯವಿದೆ? ರಾಷ್ಟ್ರೀಯ ಹಸಿರು ಮಂಡಳಿ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲ್ಲಿಯ ನಿರ್ವಹಣೆಯನ್ನು ಅತಿ ರೀತಿಯಾಗಿ ಖಂಡಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಕುಂಭಮೇಳ ಅನ್ನುವಂಥದ್ದು ಈಗ ಬಹಳ ವಿವಾದಕ್ಕೆ ಒಳಗಾಗಿದೆ. ಯೋಗಿಯವರು ನೀವೆಲ್ಲ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಬೈತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಬೈಯುವುದು ಎರಡನೇ ವಿಷಯ, ಅದನ್ನು ಸರಿಯಾಗಿ ನಿರ್ವಹಿಸುವುದು ನಿಮ್ಮ ಜವಾಬ್ದಾರಿ ಅನ್ನುವಂಥದ್ದ ಯೋಗಿಯವರಿಗೆ ಹೇಳಬೇಕಾಗ್ತದೆ ಅನ್ನೋತಕ್ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೀವೆಲ್ಲ ನೋಡ್ತಾ ಇರಿ ನಮ್ಮ V4 ನ್ಯೂಸ್ ಚಾನಲ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.